ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕುರಿತು ಗಂಭೀರ ಚರ್ಚೆ ನಡೆಯುತ್ತಿರುವ ವೇಳೆ ನಾಮನಿರ್ದೇಶಿತ ಸದಸ್ಯರೋರ್ವರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವುದನ್ನು ಆಕ್ಷೇಪಿಸಿ ನಡೆದ ವಾಕ್ಸಮರದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡಿದ ಘಟನೆ ನಡೆದಿದೆ. ಪುರಸಭೆಯ ಬಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆದ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ಸದಸ್ಯ ಚಂದ್ರಶೇಖರ್ ಕಾರ್ವಿ ಅವರು ಸ್ಥಾಯಿ ಸಮಿತಿಯ ಸದಸ್ಯರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನ ಆಯ್ಕೆ ಮಾಡುವ ಅವಕಾಶವಿದೆಯೇ ಎಂದು ಪ್ರಶ್ನಿಸಿದರು. ಇದಕ್ಕೆ ನಾಮನಿರ್ದೇಶಿತ ಸದಸ್ಯೆ ಪುಷ್ಪಾ ಶೇಟ್ ಮಧ್ಯಪ್ರವೇಶಿಸಿ ಚರ್ಚೆಗಿಳಿದರು. ನಾಮನಿರ್ದೇಶಿತ ಸದಸ್ಯರು ಸಲಹೆ ಕೊಡಬಹುದೇ ವಿನಃ ಚುನಾಯಿತ ಸದಸ್ಯರ ಜೊತೆಗೆ ಚರ್ಚೆಗಿಳಿಯುವ ಅಧಿಕಾರ ಇಲ್ಲ ಎಂದು ಸದಸ್ಯ ಚಂದ್ರಶೇಖರ್ ಕಾರ್ವಿ ಹೇಳಿದರು. ಮತ್ತೆ ಚರ್ಚೆ ಮುಂದುವರಿಸಿದ ಪುಷ್ಪಾ ಶೇಟ್ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಈ ವೇಳೆ ನಾಮನಿರ್ದೇಶಿತ ಸದಸ್ಯೆ ಪುಷ್ಪಾ ಶೇಟ್ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಸೆರೆ ಹಿಡಿಯುವುದನ್ನು ಗಮನಿಸಿದ ಸದಸ್ಯ ಚಂದ್ರಶೇಖರ್ ಕಾರ್ವಿ ಇದೆಂತಹ ಸಭ್ಯತೆ, ನಾಮನಿರ್ದೇಶಿತ ಸದಸ್ಯರು ಸದನದಲ್ಲಿ ಅಗೌರವ ತೋರುತ್ತಿದ್ದಾರೆ, ಇಂತಹ ಸಭೆಯಲ್ಲಿ ನಾವು ಕೂರಬೇಕಾ? ಗಂಭೀರ ಚರ್ಚೆ ನಡೆಯುತ್ತಿರುವಾಗ ವಿಡಿಯೋ ಮಾಡುವವರು ಎಂಥ ಸದಸ್ಯರು ಎಂದು ವಾಗ್ದಾಳಿ ನಡೆಸಿದರು. ಬಳಿಕ ಮಾತನಾಡಿದ ಆಡಳಿತ ಪಕ್ಷದ ಹಿರಿಯ ಸದಸ್ಯ ಮೋಹನ್ ದಾಸ್ ಶೆಣೈ ಅವರು, ಕಳೆದ ಬಾರಿ ಇದೇ ರೀತಿಯ ಒಂದು ಘಟನಾವಳಿ ನಡೆದಿತ್ತು. ಬಿಟ್ರೆ ನನ್ನ ಅನುಭವದ ಪ್ರಕಾರ ಸದಸ್ಯರು ವಿಡಿಯೋ ಚಿತ್ರೀಕರಣ ಮಾಡಿದ ಘಟನೆ ನಡೆದಿಲ್ಲ. ಇದು ಸರಿಯಲ್ಲ. ಇಂತಹ ಘಟನೆಗಳಿಂದ ಚರ್ಚೆ ದಾರಿ ತಪ್ಪುತ್ತದೆ ವಿನಃ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ವೈಯಕ್ತಿಕ ಗಲಾಟೆಗಳನ್ನು ಸದನದೊಳಗಡೆ ತರುವುದು ಸರಿಯಲ್ಲ. ನಮ್ಮ ನಡತೆಗಳನ್ನು ಮಾಧ್ಯಮದ ಮೂಲಕ ಜನರು ಗಮನಿಸುತ್ತಾರೆ ಎಂದು ಹೇಳಿದರು. ಈಗ ವಿಡಿಯೋ ಮಾಡಲಿಕ್ಕೆ ಅಥವಾ ವರದಿ ಕೊಡಲಿಕ್ಕೆ ಬೇಕಾದಷ್ಟು ಪತ್ರಿಕೆಗಳು ಮಾಧ್ಯಮಗಳಿವೆ. ಕಳೆದ ಬಾರಿ ಚಂದ್ರಶೇಖರ್ ಕಾರ್ಯ ಹೇಳಿದಾಗ ಅದನ್ನು ಮಾಡಲಿಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೇವೆ. ನಾವು ನನ್ನ ಒಂದು ವಿನಂತಿ ಏನಂತ ಹೇಳ್ತೇವೆ ಅಥವಾ ಇಷ್ಟು ದಿನದ ನನ್ನ ಅನುಭವದ ಪ್ರಕಾರ ಸದಸ್ಯರು ಸದನದಲ್ಲಿ ಆಗಿರ್ತಕ್ಕಂಥದ್ದನ್ನು ವಿಡಿಯೋ ಮಾಡುವಂಥದ್ದು, ರೆಕಾರ್ಡ್ ಮಾಡುವಂಥದ್ದು ನಮ್ಮ ರೀತಿಯಲ್ಲಿ ಸರಿಯಲ್ಲ. ಈಗ ಅಧ್ಯಕ್ಷರು ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಸದಸ್ಯರಲ್ಲಿ ಸಂಬಂಧಪಟ್ಟಂತೆ ಮೊಬೈಲಿಗೆ ಸಂಬಂಧಪಟ್ಟಂತೆ ವಿಡಿಯೋ ರೆಕಾರ್ಡ್ ಕೊಡಬೇಕು ಅಂತದನ್ನು ಇಲ್ಲಿಗೆ ನಿಷೇಧಿಸೋಣ. ಮತ್ತೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಆರಂಭವಾಯಿತು. ಪುರಸಭೆಯ ಮಾಜಿ ಉಪಾಧ್ಯಕ್ಷ 2 ಬಾರಿಯ ಸದಸ್ಯ ವಕೀಲ್ ಗಡಾದ್ ರಾಮಕೃಷ್ಣರಾವ್ ಅವರಿಗೆ ಸಭೆಯಲ್ಲಿ 1 ನಿಮಿಷದ ಮೌನ ಪ್ರಾರ್ಥನೆಯ ಮೂಲಕ ಆತ್ಮಕ್ಕೆ ಶಾಂತಿಯನ್ನ ಕೋರಲಾಯಿತು. ಹಿರಿಯ ಸದಸ್ಯ ಮೋಹನ್ ದಾಸ್ ಶೆಣೈ ನುಡಿ ನಮನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ವೀಣಾ ಭಾಸ್ಕರ್ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷ ಸಂದೀಪ್ ಕಾರ್ವಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಪೂಜಾರಿ, ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.